ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂಯಾರ್ಕ್ ವಿಮಾನ ನಿಲ್ದಾಣದಲ್ಲಿ ಭಾರತೀಯರೊಬ್ಬರನ್ನು ಪೊಲೀಸರು ನೆಲಕ್ಕೆ ಕೆಡವಿ ಕೈಗೆ ಕೋಳ ತೊಡಿಸಿದ ಘಟನೆ ನಡೆದಿರುವುದು ಭಾರತೀಯರನ್ನು ಬೆಚ್ಚಿ ಬೀಳಿಸಿದೆ. ಬಂಧಿಸಲ್ಪಟ್ಟ ವ್ಯಕ್ತಿಯು ನಾನು ಹುಚ್ಚನ್ನಲ್ಲ ಎಂದು ಒದ್ದಾಡುತ್ತಿರುವುದು ಕಂಡುಬಂದಿದೆ. ಹಿಂದಿ, ಹರಿಯಾನ್ವಿ ಬಿಟ್ಟು ಬೇರೆ ಭಾಷೆ ಬಾರದ ಕಾರಣ ವ್ಯಕ್ತಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಇದನ್ನ ಕಣ್ಣಾರೆ ಕಂಡ ಕುಣಾಲ್ ಜೈನ್ ಎಂಬ ಉದ್ಯಮಿ ಮತ್ತು ಕೆಲವು ಭಾರತೀಯರು ತಿಳಿಸಿರುವವರಾದರೂ ಮುಖ್ಯ ಕಾರಣ ಸ್ಪಷ್ಟಗೊಂಡಿಲ್ಲ. ಭಾರತೀಯ ವ್ಯಕ್ತಿಯನ್ನ ಅಪರಾಧಿಯಂತೆ ನಡೆಸಿಕೊಂಡ ಈ ವಿಡಿಯೋವನ್ನ ಕೂಡ ಜೈನ್ ಪೋಸ್ಟ್ ಮಾಡಿದ್ದಾರೆ. ಸುಮಾರು 50 ಮಂದಿ ವಿಮಾನಕ್ಕೆ ಕಾದಿದ್ದವರು ಅಲ್ಲಿದ್ರು. ಆದರೆ ಯಾರೊಬ್ಬರೂ ಕೂಡ ವಲಸೆ ಅಧಿಕಾರಿಗಳ ಜೊತೆಗೆ ಮಾತನಾಡಲು ತಯಾರಾಗಲಿಲ್ಲ ಎಂಬುದು ಕೂಡ ತಿಳಿದು ಬಂದಿದೆ. ವಲಸೆ ಅಧಿಕಾರಿಗಳ ಕರೆಗೆ ಅಲ್ಲಿಗೆ ಬಂದ 7-8 ಮಂದಿ ಪೊಲೀಸರು ಕೈಗಲ್ಲದೆ ಕಾಲಿಗೂ ಕೋಳ ಹಾಕಿ ಭಾರತೀಯ ವ್ಯಕ್ತಿಯನ್ನ ಪೊಲೀಸರು ವಾಹನಕ್ಕೆ ಎತ್ತಿ ಹಾಕಿ ಎಳೆದೊಯ್ದು ಕಂಡುಬಂದಿದೆ. ಜೈನ್ ಹಾಕಿದ ವಿಡಿಯೋ ವೈರಲ್ ಆಗಿದೆ. ಭಾರತೀಯ ರಾಯಭಾರ ಕಚೇರಿಯು ಇದಕ್ಕೆ ಸಂಬಂಧಿಸಿದವರೊಂದಿಗೆ ಮಾತುಕತೆ ನಡೆಸುತ್ತಿರುವುದಾಗಿ ಹೇಳಿದೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.